ಕರಾವಳಿಯಲ್ಲಿ ಸದ್ಯ ಬೆರು ಬಿಸಿಲಿನ ಸಮಯ. ತಾಪಮಾನ ಏರಿಕೆ ಆಗ್ತಾ ಇದೆ. ಮಧ್ಯಾಹ್ನ ಆಗ್ತಾ ಇದ್ದಂತೆ ಬಾಯಾರಿಕೆಯಾಗಿ ನೀರು ಬೇಕು ಅಂತ ಆಗೋದು ಸಹಜ. ಎಲ್ರಿಗೂ ಹಣ ಕೊಟ್ಟು ಬಾಟಲ್ ನೀರು ಖರೀದಿ ಮಾಡಿ ಕುಡಿಯೋದು ಕಷ್ಟ. ಹೀಗಾಗಿ ಉಡುಪಿ ನಗರದಲ್ಲಿ ಅತ್ತಿಂದಿತ್ತ ಸಂಚರಿಸುವ ಜನರಿಗೆ ಕುಡಿಯುವ ನೀರಿನ ಅಗತ್ಯ ಇರುತ್ತೆ. ಇದನ್ನ ಮನಗಂಡು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ನಗರದ 2 ಕಡೆ ಸ್ವಚ್ಛ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪಿಸಿದೆ. ಈ ಕುರಿತಂತೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ದಾರಿ ಹೋಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ದಾರಿ ಹೋಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ಪ್ರದೇಶ ಅಂದರೆ ಎಲ್ಲ ಕಡೆಗಳಲ್ಲೂ ಕೂಡ ಬಿಸಿಲಿನ ತಾಪ ಬಹಳಷ್ಟು ಇದ್ದ ಕಾರಣ ನಾವು ನಮ್ಮ ಸಮಿತಿ ಮತ್ತು ಗ್ಲಾಸ್ ಹಣಕಾಸಿನ ನೇತೃತ್ವದಲ್ಲಿ ಇವತ್ತು ಉಚಿತ ನೀರನ್ನು ನಾವು ಉದ್ಘಾಟನೆಯನ್ನು ನಮ್ಮ ಉದಯಕುಮಾರ್ ಅವರು ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ನಾವು ನೇರವಾಗಿ ನಾವು ಸಮಾಜ ಸೇವೆಯಲ್ಲಿರುವಂಥವರು. ಆ ಸಂದರ್ಭದಲ್ಲಿ ಬಹಳಷ್ಟು ಜನ ರಸ್ತೆಗಳಲ್ಲಿ ಈ ಬಿಸಿಲಿನ ತಾಪದಲ್ಲಿ ಬಿದ್ದಂಥ ಘಟನೆಗಳು ಬಹಳಷ್ಟು ನಡೆದಿದೆ. ಯಾಕಂತ ಹೇಳಿದರೆ ಮಕ್ಕಳಾಗಲಿ ವೃದ್ಧರಾಗಲಿ ಯಾರು ಬೇಕಾದರೆ ಈ ಬಿಸಿಲಿಗೆ ಯಾವ ರೀತಿಯ ಒಂದು ತಡೆ ಇಲ್ಲ. ಹಾಗಾಗಿ ನಾವು ಇವತ್ತು ನಮ್ಮ ನೇತೃತ್ವ ಇವತ್ತು ಉಚಿತವಾಗಿ ನೀರನ್ನು ಕೊಟ್ಟಿದ್ದೇವೆ. ಇದೇ ರೀತಿ ನಮ್ಮ ಇವತ್ತಿನ ಬೆಲ್ಲ ಮತ್ತು ನೀರಿನ ಉದ್ಘಾಟನೆ ಮಾಡಿದ್ದೇವೆ. ಅದು ಅಲ್ಲದೆ ನಿರಂತರವಾಗಿ ಎಲ್ಲಿಯವರೆಗೆ ಬಿಸಿಲಿದೆ ಅಲ್ಲಿಯವರೆಗೆ ನಾವು ನೀರನ್ನು ಉಚಿತವಾಗಿ ಕೊಡ್ತೇವೆ. ಅದು ಅಲ್ಲದೆ ನಮ್ಮ ಹಬ್ಬ ಹರಿದಿನಗಳಲ್ಲಿ ಬೇಕಾದ ತಂಪಾದ ಪಾನೀಯನೂ ಕೂಡ ನಾವು ಕೊಡಲು ನಮ್ಮ ಸಂಸ್ಥೆಯು ಒಪ್ಪಿಕೊಂಡಿದೆ.